ಊರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನು ಮಾತಿರಲ್ಲ ಮೂಕೆಡಿ ಎತ್ಕೊಂಡೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನನ್ನ ಹಿಂದೆ ನೀವು ಕಾಣ್ತಾ ಇರ್ಬೋದು ಬಸಳೆ, ಇದರದ್ದೇ ಒಂದು ರೆಸಿಪಿ ಮಾಡುವ ಅಂತ. ನೀವು ತೊಗೊಂಡಿಪ್ಪರ ಬಸಳೆ ನೆತ್ತನೆ ಒಂಜಿ ಅಟಿಲ್ ಮಲ್ಪುಗ ಬಂದು ಬಸಳೆಲ್ಲ ಪಪ್ಪಾಯಿಲ್ಲ ಪಾಡ್ದೊಂಜಿ ಗಸಿ ಮಲ್ಪುಗ ಬಸಳೆ ಮತ್ತು ಪಪ್ಪಾಯಿ ಹಾಕಿ ಒಂದು ಗಸಿ ಮಾಡುವ ಬನ್ನಿ. ಮುಲ್ಪತುಲೆ ನಮ್ಮ ಬಸಳೆ ದೊಂಪ ನಮ್ಮ ಫಸ್ಟಿಗೆ ನಿಟ್ಟು ಬಸಳೆನ ದೆಪ್ಪುಗ ಕೊಯ್ಕ. ನಾವು ಮೊದಲು ಬಸಳೆಯನ್ನು ತೆಕ್ಕೊಳ್ಳುವ, ನಮಗೆ ಎಷ್ಟು ಬೇಕೋ ಅಷ್ಟು. ಇದು ನೋಡಿ ನಮ್ಮ ಬಸಳೆ ಗಿಡ, ಇದನ್ನು ನಟ್ಟಿದ್ದು ನೋಡಿ ತುಂಬ ಉಂಟು. ಇದರಲ್ಲಿ ನಾನು ಸ್ವಲ್ಪ ತಗೊಳ್ತೇನೆ, ನನಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ನಮ್ಮ ಸುತ್ತ ತೋಟ ಎಲ್ಲ ಉಂಟು, ಆ ತೋಟವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ತೋಟ ನೋಡಿ, ಇದು ನಮ್ಮ ತೋಟ. ನಿಕ್ಲೆಗೆ ಆಯ್ತಾ ಬರೀಟ್ ಎಂಕ್ಲಿನ ತೋಟ ಉಂಡು, ಅವೆಲ್ಲ ನಮ್ಮ ತೋಟ ಎಲ್ಲ ನಿಕ್ಲೆಗೆ ಮುಲ್ಪನ ತೋಜ್ಪ ಒಂದುಲ್ಲೆ ತುಲೆ ಎಂಚಿಡ ಹೈಬ್ರಿಡ್ ಪಜಿರುಂಡು. ಒಂದು ಪೆತ್ತೊಲೆಗ್ ಹೈಬ್ರಿಡ್ ಪಜಿರ್ ನಡ್ತಿನ ಅಂಚನೆ ನಾನು ಬಸಳೆಲ್ಲ ಮುಲು ಕೊಯ್ದು ದಿವಂಡೆ ನೋಡಿ. ನಾನು ಇಷ್ಟು ಬಸಳೆಯನ್ನು ಕಟ್ ಮಾಡಿ ತಗೊಂಡೆ. ಈಗ ಇದನ್ನು ನಾವು ಮನೆಗೆ ತಗೊಂಡೋಗುವ. ಅದಕ್ಕಿಂತ ಮೊದಲು ನಾನು ನಮ್ಮ ದನಕ್ಕೆ ನಾವಿಲ್ಲಿ ಹೈಬ್ರಿಡ್ ಹುಲ್ಲನ್ನು ಬೆಳೆಸಿದ್ದೇವೆ, ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದೇನೆ ನೋಡಿ. ಇದು ಹೈಬ್ರಿಡ್ ಹುಲ್ಲು, ಇಡೀ ತೋಟದಲ್ಲಿ ಇಲ್ಲ, ಕೆಲವು ಕಡೆಯಲ್ಲಿ ನಾವು ಅದನ್ನು ನೆಟ್ಟಿದ್ದೇವೆ ನೋಡಿ. ಇಲ್ಲಿ ಉಂಟು ಮತ್ತು ಸ್ವಲ್ಪ ಕೆಳಗೆ ಎಲ್ಲ ಉಂಟು. ಹಾಗೆ ನಮ್ಮ ಸುತ್ತ ತೋಟ. ಇಲ್ಲಿ ನೋಡಿ, ಇದನ್ನು ಫಸ್ಟ್ ನಾವು ಇದರ ಎಲೆ ಎಲ್ಲ ತೆಕ್ಕೊಳ್ಬೇಕು ಬಸಳೆದು. ಇದು ನಮ್ಮ ನೆತ್ತ ಹಿರೇನ್ ಪುರದ ಎತ್ತೊನ್ಗ. ಇದನ್ನೆಲ್ಲ ತೆಗೆದು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಎಲೆಯನ್ನೆಲ್ಲ. ಹಾಗೆಯೇ ನೋಡಿ, ಹೀಗೆ ಎಲ್ಲ ಎಲೆಯನ್ನು ತೆಗೆದು ಅದನ್ನು ಚೆನ್ನಾಗಿ ತೊಳೆದಿಟ್ಟಾಯಿತು. ಒಂದೇನು ಶೋಕು ದೆಕ್ಕದು ಪೂರ ರೆಡಿ ಮಲ್ತಿಕೊಂಡೆ. ಇತ್ತ ಬಸಳೆ ನಮ್ಮ ಮೂರ್ಗ ಅಂಚೆನೊಂಜಿ ಪಪ್ಪಾಯಿ ದೆತ್ತೊಂದೆ, ಕಾಯಿ ಪಪ್ಪಾಯಿ. ಇಲ್ಲಿ ನೋಡಿ, ಕಾಯಿ ಪಪ್ಪಾಯಿ ಒಂದು ತಗೊಂಡಿದ್ದೇನೆ. ಇದು ಮೂರನ್ನು ಹಾಕಿ ನಾವು ಇವತ್ತೊಂದು ಸಾಂಬಾರು ಮಾಡುವ. ಈಗ ಇದೆಲ್ಲವನ್ನು ನಾವು ಕಟ್ ಮಾಡುವ. ಮೊದಲು ಪಪ್ಪಾಯಿಯ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೋಬೇಕು. ಫಸ್ಟ್ ನಮ್ಮ ನೆತ್ತ ಚೋಲಿದೆತ್ತದು ಪಪ್ಪಾಯಿದ ಅವೇನು ಮೂರ್ದು ದಿವನ್ಗ. ಪಪ್ಪಾಯಿಲ್ಲ ಬಸಳೆಲ್ಲ ಗಸಿ ಮಸ್ತ್ ಶೋಕ ಹಾಪುಂಡು ಫ್ರೆಂಡ್ಸ್. ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ. ಪಪ್ಪಾಯಿ ಮತ್ತು ಬಸಳೆ ಒಂದು ಸಾಂಬಾರು ತುಂಬ ಒಳ್ಳೆಯದಾಗ್ತದೆ. ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ. ಇವೆಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೊಂಡಾಯಿತು. ಈ ಎಲೆಗಳನ್ನು 2 ತುಂಡು ಮಾಡಿದರೆ ಸಾಕು, ಜಾಸ್ತಿ ಸಣ್ಣ ತುಂಡು ಮಾಡೋದು ಬೇಕಾಗಿಲ್ಲ. ಬಸಳೆ ತೊಪ್ಪು ನಮ್ಮ 2 ತುಂಡು ಮಲ್ತೊಂಡೆ, ಅವು ಜಾಸ್ತಿ ಸಣ್ಣ ಮೂರನ್ನು ಬುಡ್ಚೆ. ಬಸಳೆ ದಂಟೆಲ್ಲ ಮೂರ್ದಿ ಒಂದು ಆಂಡ್ ಇವೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಾಯಿತು. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡೆ ಗ್ಯಾಸಲ್ಲಿ. ಅದಕ್ಕೆ ಟೊಮೆಟೊ ಹಣ್ಣು ಮತ್ತು ಒಂದು ನೀರುಳ್ಳಿ, 2 ಟೊಮೆಟೊ, ಒಂದು ನೀರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ನೋಡಿ ಹೀಗೆ ಬೆರೆಸಿ ಕುದಿಲಿಕ್ಕೆ ಸ್ವಲ್ಪ ಅರಸಿನ ಹಾಕಿ ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೇನೆ. ಕೊಂಚ 2 ಟೊಮೆಟೊ, ಒಂಜಿ ನೀರುಳ್ಳಿ, ಒಂತೆ ಉಪ್ಪು, ಬೊಕೊಂಚೂರು ಮಂಜಲ್ದ ಪೊಡಿ ಪಾರ್ದು ನಮ್ಮೊಂದೇನು ಕೊದ್ಯರಿಗೆ ಮುಚ್ಚಳ ಮುಚ್ಚಿದು ಬುಡ್ಕ ಟೊಮೆಟೊ ಬೇಯಡು. ಸ್ವಲ್ಪ ಹೊತ್ತಾದ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ನಾವು ಬಸಳೆ ದಂಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ತೊಳೆದು ಇಟ್ಟ ಬಸಳೆ ದಂಟನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳುವ. ಈತನೆಕ್ಕ ನಮ್ಮ 3 ದೀತಿನ ಬಸಳೆ ದಂಟನ್ನು ಪಾಡ್ಗ ಒಂದೇನು ಜಾಸ್ತಿ ನೀರು ಪಾಡ್ರೆ ಬಲ್ಲಿ ಬೇಯರಿಗೆ ಒಂತೆ ನೀರು ಪಾಡೋಡು, ಬಸಳೆ ಅವೇ ನೀರು ಬಿಡ್ಕೊಂಡು. ಮತ್ತೊಂದು ಫ್ರೆಂಡ್ಸ್, ಇದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು ಬೇಯಲಿಕ್ಕೆ. ಬಸಳೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಡ್ಕೊಳ್ತದೆ. ಈಗ ಮುಚ್ಚಳ ಮುಚ್ಚಿ ಇಡುವ. ಮುಚ್ಚಳ ಮುಚ್ಚಿದ ಬಸಳೆ ದಿಯ ಇಂಚಿಡು ಒಂಜಿ ತವಗೆ ಒಂಚೂರು ಎಣ್ಣೆ ಪಾಡ್ಯ ಬಕೊಂತೆ ಕೆಂಪು ಮುಂಚಿ ಖಾರ ನಿಕಲಾನುಸಾರ ಪಾಡುಲ್ಲೆ. ಒಂದು ತವಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಕೆಂಪು ಮೆಣಸು ತಗೊಂಡೆ. ಖಾರ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೋಬೇಕು, ಕಮ್ಮಿ ಬೇಕಾದ್ರೆ ಕಮ್ಮಿ ತಗೋಬಹುದು. ಇಲ್ಲಿ ನೋಡಿ, 1 ಚಮಚ ಉದ್ದಿನ ಬೇಳೆ, ಅರ್ಧ ಚಮಚ ಮೆಂತ್ಯ, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ, 1 ಚಮಚ ಉರ್ದಬೇಳೆ, ಅರ್ಧ ಚಮಚ ಮೆತ್ತೆ, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ. ಒಂದೇನು ಪೂರ ಪಾಡ್ದೆ ನಮ್ಮ ಶೋಕು ಪೊತ್ಪುಗ ಘಮ ಬನ್ನೇಟ ಪೊತ್ಪೊಡು. ಇದನ್ನು ಘಮ ಬರುವವರೆಗೆ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತೊಂದು ಫ್ರೆಂಡ್ಸ್, ತರಕಾರಿ ಪದಾರ್ಥ ಸಾಂಬಾರು ಯಾವುದೇ ಇರ್ಬೋದು, ಅದಕ್ಕೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೋಬೇಕು. ಇಲ್ಲಿ ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸಿದೆ. ಚೂರು ಬೇವಿರಗ್ಲ ಪಾಡ್ದು ಆಮೇಲೆ ನಮ್ಮ ಇಂಚ ಪೊತ್ಪೊಡು. ಇದು ಯಾವ ಒಂದು ಗ್ಯಾಸ್ ಬಂದ್ ಮಲ್ಪುಗ. ಈಗ ಇದು ಸಾಕು. ಇಲ್ಲಿ ನೋಡಿ, ನಮ್ಮ ದಂಡು ಒಳ್ಳೆ ಬೇಯ್ತಾ ಬಂತು, ಮುಕ್ಕಾಲ್ವಾಸಿ ಬೆಂದಿದೆ ನೋಡಿ. ಇವಾಗ ನಾವು ಬಸಳೆ ಸೊಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ಬಸಳೆದ ದಂಡು ಒಂಜಿ ಮುಕ್ಕಾಲ್ವಾಸಿ ಬೇಯ್ತದಂಡು. ಇತ್ತೆ ನಮ್ಮನೆಕ್ಕ ಬಸಳೆ ತಪ್ಪನ್ನು ಪಾಡ್ದು ಮುಚ್ಚಳ ಮುಚ್ಚಿದು ದೀವೋಡು
ತುಲೆ ಬಸಳೆ ತಪ್ಪುಲ್ಲ ತುಲೆ ರಡ್ಡೇ ತುಂಡು ಮಲ್ತನ ಜಾಸ್ತಿ ಸಣ್ಣ ಮುರ್ತುಜಿ ಅವು ಇಂಚ ಮಲ್ತನೇ ಮಸ್ತ್ ಶೋಕ ಹಾಕೊಂಡು ಇತ್ತೆ ಒಂದೇನು ಮುಚ್ಚಳ ಮುಚ್ಚಿದ್ದು ಬುಡ್ಕ. ಈಗ ಮುಚ್ಚಳ ಮುಚ್ಚಿ ಇಡುವ. ಮತ್ತೊಂದು ಕಡೆ ನಾನು ನೋಡಿ ಒಂದು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಸ್ವಲ್ಪ ಹುಳಿ ಒಂಜಿ ಮಿಕ್ಸಿ ಜಾರಿಗೆ ಒಂಜಿ ತಾರೈ ಫುಲ್ ಪೆರೆದು ಪಾಡಿ ಐಕೊಂತೆ ಪುಳಿ ಬಕ್ಕೊಂದು ಪೊತ್ತುದೀತಿನ ಸಾಮಾನು ಪೂರ ಮತ್ತು ಹುರಿದಿಟ್ಟ ಮಸಾಲೆಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಒಂತೆ ನೀರು ಪಾಡ್ದು ಸಣ್ಣ ಕಡೆದು ಒಂದೇ ನಮ್ಮ ರೆಡಿ ಮಲ್ತೊನ್ಗ ಆತ್ನೆಟ ಬಸಳೆ ಬೇಯ್ಪುಂಡು ತುಲೈತೆ ಒಂದು ಆಂಡ್ ಕಡೆದು ಕೊಣತ್ತೆ ನೋಡಿ. ಇದು ರುಬ್ಬಿ ತಂದಾಯಿತು. ಇಲ್ಲಿ ನಮ್ಮ ಬಸಳೆಯನ್ನು ನೋಡುವ. ಈಗ ನೋಡಿ ಒಳ್ಳೆ ನೋಡಿ ಸೊಪ್ಪು ಕೂಡ ಬೆಂದಿದೆ. ಆವಾಗ ಫುಲ್ ಇತ್ತು, ಈಗ ನೋಡಿ ಅದು ಕಮ್ಮಿ ಆಯಿತು. ಬಸಳೆಯಲ್ಲಿ ನೀರಿನಂಶ ಇರೋದರಿಂದ ನಾವು ಆದಷ್ಟು ಬೇಯುವಾಗ ಕಮ್ಮಿ ನೀರು ಇಟ್ಕೋಬೇಕು. ನೋಡಿ ಬೇಯಲಿಕ್ಕೆ ಇಡುವಾಗ ಅದುವೇ ನೀರು ಬಿಟ್ಕೊಳ್ತದೆ. ನೋಡಿ ಈಗ ಇದು ಬೆಂದಿದೆ. ಬಸಳೆ ದಂಟು ಕೂಡ ಬೆಂದಾಯಿತು. ಈಗ ನಾವು ಪಪ್ಪಾಯಿಯನ್ನು ಸೇರಿಸ್ಕೋಬೇಕು. ತುಲೆ ಬಸಳೆ ದಂಟೆಲ್ಲ ಬೇಯ್ತಾನೆ ಇತ್ತು ನಮ್ಮ ಪಪ್ಪಾಯಿನ ಪಾಡ್ಗನೆಕ್ಕೆ 3 ದೇತಿನ ತುಲೆ ಒಂದೇನು ಪೂರ ಪಾಡ್ದು ಶೋಕು ನಮ್ಮ ಮಿಕ್ಸ್ ಮಲ್ಪೊಡುಂಚ ಬೆರವಡು. ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ಉಪ್ಪು ಎಲ್ಲಿಯಾದರೂ ಕಮ್ಮಿ ಅಂತ ಕಾಣಿಸಿದರೆ ನೀವು ಇವಾಗ ಉಪ್ಪು ಸೇರಿಸ್ಕೋಬೋದು. ಉಪ್ಪು ಕಮ್ಮಿನ ತೋಜಿನ ಇತ್ತೆ ನಿಗುಲುವಂತೆ ಉಪ್ಪು ಪಾಡೋನಲ್ಲಿ ಇಂಚ ಒಂಜಿ ಬೆರಾದೊಂಜಿ ಸಾಂಬಾರು ಮಲ್ತನ ಮಸ್ತ್ ಶೋಕು ಹಾಪುಂಡು. ತುಲೆ ದಂಡಲ ಶೋಕು ಬೇಯ್ದಣ ನೋಡಿ. ಬಸಳೆ ದಂಟು ಚೆನ್ನಾಗಿ ಬೆಂದಿದೆ. ಈಗ ಮುಚ್ಚಳ ಮುಚ್ಚಿ ಬಿಡುವ. ಸ್ವಲ್ಪ ಹೊತ್ತಾದ ನಂತರ ನೋಡಿ ನಾವೊಂದ್ಸಲ ತೆಗೆದು ಅದನ್ನು ಬೆರೆಸಿ ನೋಡಬೇಕು ಬೆಂದಿದ ಅಂತ. ಪಪ್ಪಾಯಿ ಬೇಗ ಬೇಯ್ತದೆ. ಒಂತೆ ಪುರ್ತಾಗಿ ನಮ್ಮ ತೂಕ ಬೇಯ್ತಣ ಪಂದಿತ್ತೆ ಬೇಯ್ಜಿ ಮುಚ್ಚಳ ಮುಚ್ಚಿದೀಯೆ ನನ್ನಂತ ಕೊಡ್ತಾಕಿನ ತೂನಗ ತುಲೆ ಒಂದು ಬಸಳೆ ಪಪ್ಪಾಯಿ ಬೇಗ ಬೇಯ್ಪುಂಡು. ಬಸಳೆ ಫಸ್ಟಿಗೆ ಬೇಯ್ತದ ಆತಂಡು ಸ್ವಲ್ಪ ಹೊತ್ತಾದ ನಂತರ ತೆಗೆದಾಗ ನೋಡಿ ಬಸಳೆ ದಂಟು ಮೊದಲೇ ಬೆಂದಿದೆ. ಈಗ ಪಪ್ಪಾಯಿ ಕೂಡ ಬೆಂದಿದೆ. ಇವಾಗ ನಾವು ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೋಬೇಕು. ಪಪ್ಪಾಯಿ ಎಲ್ಲ ಬೇಯ್ದನಿತ್ತೆ ಅರೆಪ್ಪನ ಕೂಟುಗನೆಕ್ ಅರೆಪ್ಪನ ಕೂಟದ್ಲಾತ್ಲೆ ಫಸ್ಟ್ ನಮ್ಮ ಒಂದು ಹದ ತೂವೋಡು ಗಟ್ಟಿ ಉಂಡ ಗಸಿ ಹತ್ತನ ತೆಳು ಆತನ ಪಂದು ಗಟ್ಟಿ ಇತ್ತನ ಮಾತ್ರ ಗಸಿ ಆದಿತ್ತನ ಚೂರು ನೀರು ಪಾಡೋಲಿ ತೆಲ್ಪೆ ಇತ್ತನ ನಿಗುಲು ನೀರು ಪಾಡ್ರೆ ಪೋಡ್ಚಿ ಒಂದು ಗಸಿ ಗಸಿಯ ಶೋಕ್ ಹಾಪುನು. ಇದು ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸಿದ ನಂತರ ಮೊದಲು ಇದನ್ನು ಬೆರೆಸಿ ನಾವು ನೋಡ್ಕೋಬೇಕಾಗ್ತದೆ ಹದವನ್ನು. ತುಂಬ ದಪ್ಪ ಇದ್ದರೆ ಮಾತ್ರ ಸ್ವಲ್ಪ ನೀರು ಸೇರಿಸ್ಕೋಬೇಕು, ಇಲ್ಲದಿದ್ದರೆ ನೀರು ಸೇರಿಸ್ಕೊಳ್ಳುವ ಅಗತ್ಯ ಇಲ್ಲ. ಇಲ್ಲಿ ದಪ್ಪ ಉಂಟು ಹಾಗಾಗಿ 1 ಗ್ಲಾಸ್ನಷ್ಟು ನೀರು ಸೇರಿಸಿದೆ ನಾನು. ಸ್ವಲ್ಪ ದಪ್ಪ ಇತ್ತು ನಂಚ 1 ಗ್ಲಾಸ್ ತಾತ ನೀರು ಪಾಡಿಯೆ ಅವೇನಿತ್ತೆ ತುಲೆ ಇಂಚ ಬೆರ ಒಂದುಲ್ಲೆ ಒಂದೇನಿತ್ತೆ ಶೋಕು ಬೆರವಡು ತುಲೆ ಫ್ರೆಂಡ್ಸ್. ತೂನಗನಿ ಗೊತ್ತಪ್ಪನು ಮಸ್ತ್ ಶೋಕಾದು ಬೈದಂಡು ಪಪ್ಪಾಯಿಲ ಬಸಳೆದ ಒಂಜಿ ಗಸಿ ಸಾಂಬಾರು ಒಂದೇನಿತ್ತೆ ಮುಚ್ಚಳ ಮುಚ್ಚಿದು ಕೊದ್ಯರೆ ಬುಡ್ಕ. ಇದನ್ನು ಮುಚ್ಚಳ ಮುಚ್ಚಿ ಕುದಿಸಿ ನೋಡಿ. ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತು ಕುದ್ರೆ ಸಾಕು, ಜಾಸ್ತಿ ಏನು ಬೇಡ. ಚೆನ್ನಾಗಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಆ ಪಪ್ಪಾಯಿಯ ಫ್ಲೇವರ್ ಬಸಳೆಯೊಂದಿಗೆ ಸೇರುವಾಗ ಅದರ ರುಚಿನೇ ಬೇರೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಪಪ್ಪಾಯಿಲ ಬಸಳೆಲ್ಲ ಒಂದು ಎಡ್ಡೆ ಕಾಂಬಿನೇಷನ್. ಖಂಡಿತ ನಿಗ್ಲೋರ ಟ್ರೈ ಮಲ್ಪ್ಲೆ ಆಯ್ನಾದ ಜನಕ್ಕೂ ಶೇರ್ ಮಲ್ಪ್ಲೆ. ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ತಿಜಿನ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀಟಿತ್ತಿನ ಬೆಲ್ ಬಟನ್ ಆಲ್ ಪಂದು ಪ್ರೆಸ್ ಮಲ್ಪ್ಲೆ ಅಂಚ ಮಲ್ತನ ಯಾನು ಒವ್ವೇ ವಿಡಿಯೋ ಪಾಡಂಡಲ್ಲ ನಿಕ್ಲಿಗೆ ಫಸ್ಟ್ ನೋಟಿಫಿಕೇಷನ್ ತಿಕ್ಕೊಂಡು ಗ್ಯಾಸ್ ಬಂದ್ ಮಲ್ಪುಗ. ಈಗ ಗ್ಯಾಸ್ ಬಂದ್ ಮಾಡಿ ಆಯಿತು. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗ್ತದೆ. ನೋಡಿ ನಮ್ಮ ಬಸಳೆ ಪಪ್ಪಾಯಿ ಸಾಂಬಾರು ರೆಡಿ ಆಯಿತು. ಹದ ಕೂಡ ಕರೆಕ್ಟಾಗಿ ಬಂದಿದೆ. ಇದನ್ನೀಗ ಸರ್ವ್ ಮಾಡುವ ಸಮಯ. ನೋಡಿ ಹದ ನೋಡಿ, ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ. ಸಾಂಬಾರು ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಮಸ್ತ್ ದಪ್ಪಲ ಇಜ್ಜಿ ಮಸ್ತ್ ತೆಳುಲ ಇಜ್ಜಿ ಭಾರಿ ಶೋಕಾದ ಬೈದಣ ನಮ್ಮ ಸಾಂಬಾರು ತುಲೆ. ಒಂತೆ ಉರ್ಪೆಲ್ ನುಪ್ಪಿತ್ತನ ಐಕೊಂಜ್ ಎಡ್ಡೆ ಕಾಂಬಿನೇಷನ್ ನೋಡಿ. ಇವಾಗ ನಾವು ಇದನ್ನು ಸರ್ವ್ ಮಾಡುವ. ನಿಮಗೆ ಒಂದು ವೇಳೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ನಿಖಲಿಗೆ ಈ ಅನ್ನ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಆಯ್ನಾತ್ ಜನಕ್ಕೆ ಶೇರ್ ಮಲ್ಪ್ಲೆ ಪಂಡ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ. ಕಡೆ ಮುಟ ತುಯ್ನೈಕು ನಿಖಲೆ ಮಾತರೆಗ್ಲ ಮಸ್ತ್ ಧನ್ಯವಾದ. ಎಲ್ಲರಿಗೂ ತುಂಬ ಧನ್ಯವಾದ.